ಇದ್ರೂ ಕೂಡ, ಅಂತ ಸಮಯದಲ್ಲಿ ದುಃಖದಲ್ಲಿದ್ದರೂ ಕೂಡ ಅವರು ಸಾಮಾಜಿಕ ಸ್ವಾಸ್ಥ್ಯದ ಬಗ್ಗೆ, ಸಾಮಾಜಿಕ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ರು. ಸೊ ಈ ಹೇಗೆ ಹೇಳ್ತೀರಿ? ನೋಡಿ, ಬಶೀರ್ ಅವರ ಮನೆ ಇರುವುದು ಮಂಗಳೂರಿನ ಕಾವೂರು ಸಮೀಪದ ಆಕಾಶ ಭವನದಲ್ಲಿ. ಅಲ್ಲಿ ಕೆಲವು ಮುಸ್ಲಿಂ ಮನೆಗಳಿವೆ. ಹಿಂದೂಗಳ ಸಂಖ್ಯೆಯಲ್ಲಿ ಜಾಸ್ತಿ ಇದೆ. ಆದ್ರಿಂದಾಗಿ ಅಲ್ಲಿ ಹಿಂದೂ ಮತ್ತು ಮುಸ್ಲಿಮರು ಈ ಹಿಂದೆಯೂ ಸಹ ಭಾವೈಕ್ಯತೆಯಿಂದಲೇ ಜೀವನ, ಸೌಹಾರ್ದತೆ ಜೀವನ ಸಾಗಿಸ್ತಿದ್ದವು. ಅಲ್ಲಿ ಈ ಸಾಮಾನ್ಯವಾಗಿ ಒಂದು ಹಳ್ಳಿ ಪ್ರದೇಶ ಅಂತ ಹೇಳಿದ್ರೆ, ಅಲ್ಲಿ ಒಂದು 4 ಮುಸ್ಲಿಮರ ಮನೆ ಇದ್ರೆ, ಒಂದು 50 ಹಿಂದೂಗಳ ಮನೆ ಇದ್ರೆ, ಅವರ ಮಧ್ಯೆ ಒಳ್ಳೆ ಬಾಂಧವ್ಯ ಇದ್ದೇ ಇರ್ತದೆ. ಈ ಕೆಲವೊಂದು ಸಂದರ್ಭಗಳಲ್ಲಿ ಅಲ್ಲಿ ಉಳಿ ಹಿಂಡುವ ಪ್ರಯತ್ನ ಹೊರಗಿನಿಂದ ಶಕ್ತಿಗಳಿಂದ ಆಗಬೇಕೇ ಹೊರತು ಅಲ್ಲಿದ್ದವರಿಂದ ಆಗುವುದಿಲ್ಲ. ಸಾಮಾನ್ಯವಾಗಿ ನಾವು ನಮ್ಮ ಬಂಟ್ವಾಳ ನೋಡಿದ್ದೇವೆ, ಕಲ್ಲಡಕ ನೋಡಿದ್ದೇವೆ, ಮಂಗಳೂರಿನ ಕೆಲವು ಕಡೆಯಲ್ಲಿ ನೋಡಿದ್ದೇವೆ. ಇವನು ಕುದ್ರೋಳಿ ಪರಿಸರ ನೋಡಿ ನೀವು, ಮುಸ್ಲಿಮರ ಬಾಹುಳ್ಯ ಇದೆ, ಹಿಂದೂಗಳ ಸಂಖ್ಯೆ ಕಡಿಮೆ ಇದೆ. ನೋಡಿ, ಅಲ್ಲಿ ಮುಸ್ಲಿಮರು ಹಿಂದೂಗಳಿಗೆ ರಕ್ಷಣೆ ಕೊಡ್ತಾರೆ, ಇಲ್ಲಿ ಹಿಂದೂಗಳು ಮುಸ್ಲಿಮರಿಗೆ ರಕ್ಷಣೆ ಕೊಡ್ತಾರೆ. ಅಂದ್ರೆ ಅವರು ಸೌಹಾರ್ದಯುತವಾಗಿ ಇರ್ತಾರೆ. ಇಲ್ಲಿ ಬಶೀರ್ ಅವರ ಮನೆಯವರು ಆದಷ್ಟು ಮುಂಜಾಗ್ರತೆಯಾಗಿ ನಾವು ಯಾವುದೇ ಯಾರ ಮಾತಿಗೂ ಕೇಳದೆ ತಮ್ಮ ಮನಸ್ಸಿಗೆ ಏನು ಅನ್ನಿಸ್ತದೆ ಅದನ್ನು ಮಾತ್ರ ಅವರು ಹೇಳ್ಕೊಂಡ್ರು. ಅದರಿಂದ ಅವರ ಆ ನೋವಿನಲ್ಲೂ ಸಹ ಅವರ ಸಾಮರಸ್ಯವನ್ನು ಮೆರೆದಿದ್ದಾರೆ. ಇಲ್ಲಿ ದೀಪಕ್ ಹತ್ಯೆ ಹಿನ್ನೆಲೆಯಲ್ಲಿ ಏನಾಯ್ತು, ಅಲ್ಲಿ ಸ್ಪಾಟ್ ಅಲ್ಲಿ ಡೆತ್ ಆಗಿತ್ತು. ಜನರಿಗೆ ಆ ವಿಚಾರದಲ್ಲಿ ಉದ್ವಿಗ್ನತೆ ಇತ್ತು. ಅದು ಅಲ್ಲದೆ ಘಟನೆಯಾಗಿ 1-2 ಗಂಟೆಯಲ್ಲಿ ಆರೋಪಿಗಳ ಬಂಧನವೂ ಆಗಿತ್ತು. ಆದ್ರಿಂದ ಆರೋಪಿಗಳು ಯಾರು ಅಂತ ಜನರಿಗೆ ಸ್ಪಷ್ಟವಾಗಿತ್ತು. ಅದಕ್ಕೆ ಹಿನ್ನೆಲೆ ಕಾರಣವೂ ಇತ್ತು. ಈ ಹಿನ್ನೆಲೆಯಲ್ಲಿ ಅಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಯಿತು. ಮನೆಯವರ ಹತ್ರ ಯಾರು ಕೇಳುವಂತ ಪರಿಸ್ಥಿತಿಯೂ ಇರಲಿಲ್ಲ. ಹಾಗಾದ್ರೆ ಸಂಘಟನೆ ಪ್ರಮುಖರೇ ತಗೊಂಡ್ರು. ಅದಕ್ಕೆ ಓಕೆ, ನಾವು ಬಶೀರ್ ವಿಷಯದಲ್ಲಿ ಅಂದ್ರೆ ಬಶೀರ್ನ ಫ್ರೆಂಡ್ಸ್ಗಳೆಲ್ಲ ಇದ್ದಾರೆ, ಅವರು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಹೇಳ್ತಾ ಇದ್ರು. ಅಂದ್ರೆ ಮತ್ತೆ ಮೃತದೇಹಗಳ ದರ್ಶನ ಮಾಡುವಾಗಲೂ ಗೊಂದಲ ಆಗದೇ ಇರುವಂತೆ ಮನೆಯಲ್ಲಿ ಮಹಿಳೆಯರಿಗೆ ಮಾತ್ರ ಅಂತ ಮಾಡಿದ್ರು. ಮತ್ತೆ ಹೊರಗೆ ಬಂದಾಗ ದಫನ್ ಭೂಮಿಗೆ ಬಂದಾಗ ಪುರುಷರಿಗೆ ಮಾತ್ರ, ಅಂದ್ರೆ ಒಂದು ಪ್ರತ್ಯೇಕ ಒಳ್ಳೆಯ ನಿರ್ಧಾರವನ್ನ ಅದು ಅಲ್ಲಿ ಇವರು ಕೇವಲ ಮನೆಯವರು ತಗೊಂಡದ್ದು ಅಥವಾ ಅವರು ಜಮಾತ್ನವರು ಸೇರಿ ತಗೊಂಡದ್ದು, ಒಟ್ಟು ಒಳ್ಳೆಯ ನಿರ್ಧಾರವನ್ನು ತಗೊಂಡ್ರು. ಅಂದ್ರೆ ಎಲ್ಲಿ ಗೊಂದಲ ಆಗದಂತ ಒಂದು ಪರಿಸ್ಥಿತಿಯನ್ನು ನಿಭಾಯಿಸ್ತಾರೆ. ಅದರಲ್ಲಿ ಸಾಮಾನ್ಯವಾಗಿ ಮರಣದಂತ ಸಂದರ್ಭದಲ್ಲಿ ಎಲ್ಲರೂ ಭಾವುಕರಾಗಿರ್ತಾರೆ. ಮನೆಯವರಂತೂ ಅತಿ ಹೆಚ್ಚು ಭಾವುಕರಾಗಿರ್ತಾರೆ. ಆಗ ಅವರಿಗೆ ಸ್ವಂತ ನಿರ್ಧಾರ ತಗೊಳ್ಳುವಂತ ಅವಕಾಶಗಳು ಬಾರಿ ಕಡಿಮೆ ಇರ್ತದೆ. ಯಾರೋ ಅವರ ಫ್ಯಾಮಿಲಿ ಅವರು ಕುಟುಂಬದ ಇಮಿಡಿಯೇಟ್ ಮೃತಪಟ್ಟರೆ ಅಂತಹ ಒಂದು ನಿರ್ಧಾರ ತಗೊಳ್ಳಿಕ್ಕೆ ಅವಕಾಶ ಇರುವುದಿಲ್ಲ. ಬಶೀರ್ ಅಂದ್ರೆ ಹಲ್ಲೆಗೀಡಾಗಿ 4-5 ದಿನಗಳ ಚಿಕಿತ್ಸೆ ಪಡಿತಾ ಇರೋದು ಮತ್ತು ವೈದ್ಯರು ಸಾಕಷ್ಟು ಮುಂದೆ ಇದು ನಮ್ಮ ಕೈಯಿಂದ ಆಗೋದಿಲ್ಲ, ದೇವರ ಮೇಲೆ ಭಾರ ಹೇಳಿ ಅವರು ಮಾನಸಿಕವಾಗಿ ನಾವು ಏನೆಲ್ಲ ಮಾಡಬೇಕು. ಇದು ಇನ್ನೊಂದು ಅಂದ್ರೆ ನಾವು ಇನ್ನೊಂದು ಘಟನೆಗೆ ಆಸ್ಪದ ಪೊಲೀಸ್ ಕಮಿಷನರ್ ಸುರೇಶ್ ಅವರು ಪತ್ರಿಕಾಗೋಷ್ಠಿ ಮಾಧ್ಯಮಗೋಷ್ಠಿ ಕರೆದು ಮಾತಾಡುವಾಗ ಅವ್ರ ಹತ್ರ ನಾವು ಕೇಳಿದ್ವಿ. ಅವಾಗ ಅವರು ಹೇಳ್ತಾ ಇದ್ರು, ಅಂದ್ರೆ ಅವರು ನಿನ್ನೆಗಿಂತ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ ಹೊರತು ಔಟ್ ಆಫ್ ಡೇಂಜರ್ ಅಂತ ಹೇಳಿಲ್ಲ. ಅಂದ್ರೆ ಅವಾಗಲೇ ನಮ್ಗೆ ಅಂದಾಜಾಗಿತ್ತು ಬಶೀರ್ ಅವರ ಮೇಲೆ ಮಾರಣಾಂತಿಕವಾಗಿ ಗಾಯಗಳಾಗಿತ್ತು. ಅದು ಆಕ್ಚುಲಿ 4 ದಿವಸಗಳ ಕಾಲ ಆಸ್ಪತ್ರೆಯಲ್ಲಿ ಬದುಕುಳಿದಿದ್ದಾರಂದ್ರೆ ಆ ಆಂಬ್ಯುಲೆನ್ಸ್ ಚಾಲಕನ ಸಮಯ ಆ ಕ್ಷಣದಲ್ಲಿ, ಯಾಕಂದ್ರೆ ಅವರು ಶೇಖರ್ ಅವರು ಇಮಿಡಿಯೇಟ್ ಬಂದು ಅವ್ರನ್ನ ಇದು ಮಾಡಿದ್ದಾರೆ. ಆದ್ರಿಂದಾಗಿ ಅದೇ ಲಭ್ಯವಾಗಿದೆ. ಎಜೆ ಆಸ್ಪತ್ರೆಯ ವೈದ್ಯರು ಸಹ ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದ್ದಾರೆ. ಆದ್ರಿಂದಾಗಿ ಅವರು ಅಷ್ಟು ದಿವಸ 4 ದಿವಸಗಳ ಕಾಲ ಅಂದ್ರೆ ಬದುಕಿದ್ರೆ ನಾವು ಶೇಖರನ್ನ ಬಹಳ ಪ್ರಶಂಸೆಗೆ ಒಳಗಾಗ್ತಾ ಇದ್ರು. ಹಾಗಿದ್ದು ಕೂಡ ನಾವು ಶೇಖರನ್ನ ಮರೆಯುವಂತಿಲ್ಲ ಅಂತ. ಅಲ್ಲಿ ಇರ್ತಕ್ಕೊಳಗಾಗಿ ಗಾಯಗೊಳಗಾಗಿ ಬಿದ್ದವನು ಯಾರು ಅಂತ ನೋಡದೆ ಆ ಕ್ಷಣದಲ್ಲಿ ತನ್ನ ಕೆಲಸ ಏನು ಅದನ್ನ ಅವರು ಮಾಡಿದ್ದಾರೆ. ಅದು ಅಲ್ಲಿ ನೀವು ಮೊದಲು ಹೇಳಿದಾಗ ಸಾಮರಸ್ಯ ಇನ್ನೂ ಇದೆ, ಚೆನ್ನಾಗೇ ಇದೆ. ಆದ್ರೆ ಹುಳಿ ಹಿಂಡುವ ಕೆಲಸ ಕೆಲವರು ಆಗ್ತಾ ಇದೆ. ಅದು 1-2% ಜನರಿಂದ ಅಲ್ಲ, ಅಲ್ಲಿ 1-2% ಅಲ್ಲ, ಕಡಿಮೆ, ಅದಕ್ಕಿಂತ ಕಡಿಮೆನೇ ಇರಬಹುದು. ಆದ್ರೆ ಅದು ಈ ಬಶೀರ್ ಅಥವಾ ನಮ್ಮ ದೀಪಕ್ ರಾವತ್ ಅವರನ್ನ ಬಲಿ ತೆಗೆದುಕೊಳ್ಳುವ ಹಂತಕ್ಕೆ ಹೋಗ್ತದಲ್ಲ, ಅದು ಅತ್ಯಂತ ಬೇಸರ. ಅಂದ್ರೆ 1-2 ಜನರಿಂದಾಗಿ ನಮ್ಮ ಸಮಾಜದ ಒಬ್ಬ ಒಳ್ಳೆಯ ವ್ಯಕ್ತಿಗಳು, ನಮ್ಮ ಸಮಾಜದ ಮಧ್ಯದಲ್ಲಿರುವ ಜನಸಾಮಾನ್ಯರು, ಮುಗ್ಧರು, ಅಮಾಯಕರು ಇಂಥ ಸಂದರ್ಭಗಳಲ್ಲಿ, ಇವನ ಕೋಮುಗಲಭೆ ಸಂದರ್ಭಗಳಲ್ಲಿ, ಇಂಥ ಎಲ್ಲ ಕೆಲವು ಸಂದರ್ಭಗಳಲ್ಲಿ ಬಲಿಯಾಗುವುದು ಅಮಾಯಕರೇ. ವಾಸ್ತವ ಸ್ಥಿತಿ ಗೊತ್ತಿಲ್ಲದೆ ಇರುವವರೇ ಅಂತವ್ರು ಬಲಿಯಾಗೋದು. ಯಾಕಂದ್ರೆ ಅಂಥವರನ್ನೇ ಟಾರ್ಗೆಟ್ ಮಾಡೋದು, ಸುಲಭದಲ್ಲಿ ಸಿಗ್ತಾರೆ ಅಂತೇಳಿ. ಕೆಲವರಿಗೆ ಒಬ್ಬ ರೌಡಿಯನ್ನು ಕೊಂದರೆ ಮತ್ತೊಬ್ಬ ರೌಡಿ ಆಗ್ತಾನೆ ಅಂತ ಒಂದು ಇದು ಇಮೇಜ್ ಕ್ರಿಯೇಟ್ ಆಗ್ತದೆ. ಇಂಥದ್ರಲ್ಲಿ ಯಾರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ.
ಇದರಲ್ಲಿ ಒಬ್ಬ ದ್ವೇಷ ಸಾಧನೆ ಮಾಡಿಕೊಂಡು ಒಂದು ಅಮಾಯಕ ಜೀವವನ್ನು ಬಲಿಕೊಂಡು ಒಂದು ಇಡೀ ಕುಟುಂಬವನ್ನು ಬೀದಿಗೆ ತರುವಂತ ಕೆಲಸವನ್ನ ಯಾವ ಸಂಘಟನೆಗಳು ಮಾಡಬಾರ್ದು. ಅಲ್ಲ, ಇಲ್ಲಿ ಆಕ್ಚುಲಿ ಸಂಘಟನೆಗಳ ನಿರ್ದೇಶನಕ್ಕಾಗಿಯೂ ಕಾಯದೆ, ಅಂದ್ರೆ ಯಾರು ಕೊಲೆ ಮಾಡಿದ್ದಾರೆ, ಕೊಲೆ ಮಾಡಿದವರು ಸಂಘಟನೆ ನಿರ್ದೇಶನಕ್ಕೆ ಕಾಯುವುದಿಲ್ಲ, ಸತ್ಯ ಹೇಳ್ತೇನೆ. ಆದ್ರೆ ಆದ ನಂತರ ಪ್ರೇರೇಪಿತರಾಗಿರ್ತಾರೆ ಅವರು ಸಹ ಪ್ರೇರೇಪಿತರಾಗಿರ್ತಾರೆ ಮೊದಲೇ ಅದರ ವಿಷಯದಲ್ಲಿ ಆಯ್ತಲ್ಲ. ಅದರ ನಂತರ ಅದನ್ನು ಸಂಘಟನೆ ಅವರು ಬಳಸ್ಕೊಳ್ತಾರೆ. ಇದು ತಪ್ಪು ಅಂತ ಹೇಳುವುದು. ನೀವೊಬ್ಬ ತಪ್ಪು ಮಾಡಿದಾನ, ಅವನ ಪಾಡಿಗೆ ಬಿಟ್ಟು ಬಿಡಿ, ಅಥವಾ ಅವನಿಗೆ ಶಿಕ್ಷೆ ಏನಾಗಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ. ಅದು ಬಿಟ್ಟು ಅವನನ್ನು ಬಚಾವ್ ಮಾಡೋ ಪ್ರಯತ್ನ, ಮತ್ತೊಂದು ಕಡೆ ಆ ಕೊಲೆಯ ರಾಜಕೀಯ ಲಾಭ ಪಡೆಯುವ ಪ್ರಯತ್ನ. ಯಾಕಂದ್ರೆ ಯಾವುದೇ ಒಂದು ಇದನ್ನ ನಾನು ಹೇಳ್ತಾ ಇರೋದು, ನಾವಂದ್ರೆ ಈಗ ಮಾತಾಡ್ತಾ ಇರೋ ಉದ್ದೇಶ ಕೂಡ ಅದೇ, ಅಂದ್ರೆ ಜನರು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಹೌದು, ಅಂದ್ರೆ ಇಂತಹದಕ್ಕೆ ನಾವು ಆಸ್ಪದ ಕೊಡಬಾರ್ದು ಅಂತ ಆದ್ರೆ ಏನು ಮಾಡಬೇಕು ಅನ್ನೋ ಬಗ್ಗೆ ಚಿಂತನೆ, ಚರ್ಚೆ ನಡಿಬೇಕು. ಹೆಚ್ಚು ಚರ್ಚೆಗಳು ಅಂದ್ರೆ ನಿಮ್ಮ ಮನೆಯ ಅಂಗಳದಲ್ಲಿ, ಚಾವಡಿಯಲ್ಲಿ ಈ ವಿಷಯದಲ್ಲಿ ಚರ್ಚೆ ಹೆಚ್ಚು ನಡೆದರೆ ಹಾಗೆ ಮಾಡುವವರು ಎಚ್ಚೆತ್ತುಕೊಳ್ತಾರೆ. ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ, ನಾವು ಹೀಗೆ ಮಾಡಿದ್ರೆ ತಪ್ಪಾಗ್ತದೆ, ನಾವು ಹೀಗೆ ಮಾಡಿದ್ರೆ ಜನ ನಮಗೆ ವಿಮರ್ಶೆಗೊಳಪಡಿಸ್ತಾರೆ. ನೋಡಿ, ಇಂತಹ ಕೃತ್ಯಗಳಲ್ಲಿ ಯಾರೇ ಒಳಗೊಳ್ಳಿ ಅವರನ್ನು ಸುರಿಗೆ ಅವರ ಮನೆಯವರು ಬಹಿಷ್ಕರಿಸಬೇಕು. ಆ ಮನೆಯವರು ಅವರನ್ನು ಬಹಿಷ್ಕರಿಸಿದ್ರೆ ಆಗ ಸಮಾಜ ಬುದ್ಧಿ ಕಲಿತದೆ. ಇಲ್ಲ ಇದು ಒಬ್ಬ ತಪ್ಪು ಮಾಡಿದವನು ಜೈಲಿಗೆ ಹೋದ್ರೆ ಅವನಿಗೆ ಮನೆಯಿಂದ ಬುತ್ತಿ ಕಟ್ಟಿಕೊಂಡು ಬಂದು ಜೈಲು ಬಾಗಿಲಿಲ್ಲ ಕಾದು ಅವನಿಗೆ ಕೊಡುವಂತ ವ್ಯವಸ್ಥೆ ಇಲ್ಲಿ ಮೊನ್ನೆ ನಮ್ಮ ಕರ್ನಾಟಕದಲ್ಲಿ ರತ್ನಾಕರ್ ಶೆಟ್ಟಿ ಮತ್ತು ಖಲೀಲ್ ಅಂತ ಇಬ್ಬರನ್ನು ಗಡಿಪಾರು ಮಾಡಿದ್ರು. ಒಬ್ಬರನ್ನು ಉಡುಪಿ ಜಿಲ್ಲೆಗೆ, ಒಬ್ಬರನ್ನು ಹಾಸನ ಜಿಲ್ಲೆಗೆ ಮಾಡಿದ್ರು. ಏನು ಪ್ರಯೋಜನ ಬಂತು? ಅದರಿಂದ ಸಮಾಜಕ್ಕೆ ಏನು ಲಾಭ ಹೋಯಿತು, ಸಂದೇಶ ಹೋಯಿತು? ಏನಿಲ್ಲ. ರತ್ನಾಕರ್ ಶೆಟ್ಟಿ ಉಡುಪಿಯಲ್ಲಿ ಆರಾಮ ಹೋಗಿದೆ, ಅವರಿಗೆ ಸಂಬಂಧಿಕರ ಮನೆ ಇದೆ, ಎಲ್ಲವೂ ಇದೆ. ಸರಿ, ಅಂದ್ರೆ ಅವರು ಇಂಥ ಪರಿಸ್ಥಿತಿಯಲ್ಲಿ ಸಂವಹನ ವ್ಯವಸ್ಥೆ ಉತ್ತಮವಾಗಿರುವುದರಿಂದ ಯಾರು ಎಲ್ಲಿದ್ದು ಏನು ಬೇಕಾದ್ರೂ ಮಾಡಬಹುದು. ಅದಕ್ಕೆ ಗಡಿಪಾರು ಜೈಲಲ್ಲಿದ್ದೇ ಮಾಡ್ತಾರೆ, ಮೇಂಟೈನ್ ಮಾಡ್ತಾರೆ. ಆದ್ರಿಂದಾಗಿ ಇಲ್ಲಿ ಗಡಿಪಾರು ಮಾಡಿದ್ರೆ ಅಲ್ಲಿ ಅವರಿಗೆ ಏನು ದೊಡ್ಡ ಅಂತ ಇದಾಗುದಿಲ್ಲ. ನೀವು ಅವರನ್ನು ಯಾವ ರೀತಿ ಬಗ್ಗು ಬಡಿಬೇಕು ಅಂತಂದ್ರೆ ಅವರ ಎಲ್ಲ ವ್ಯವಹಾರಗಳಿದೆ ಅಲ್ಲ, ವ್ಯವಹಾರಗಳನ್ನು ಕಟ್ ಮಾಡ್ತಾ ಬರಬೇಕು. ಅದನ್ನು ಮಾಡಬೇಕು. ಅದು ಸಾಮಾಜಿಕವಾಗಿ ನಮಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಸಾಮಾಜಿಕವಾಗಿ ಬೇರೆ ಯಾರೋ ವ್ಯಕ್ತಿ ಅವರ ವ್ಯವಹಾರವನ್ನು ಕಟ್ ಮಾಡ್ಕೊಂಡು ಅದನ್ನು ಮಾಡಬೇಕಾದ್ದು ಪೊಲೀಸರು ಅಥವಾ ಬೇರೆ ಡಿಸ್ಟ್ರಿಕ್ಟ್ ಅಥಾರಿಟಿ ಅದನ್ನು ಮಾಡ್ಕೋಬೇಕು. ಅದನ್ನು ಮಾಡ್ತಾ ಕೂತ್ರೆ ಬೇರೆಯವರು ಬೇರೆ ಹೇಗೆ ನಿಭಾಯಿಸೋದು? ಅಂದ್ರೆ ಇಲ್ಲಿ ಒಬ್ಬರು ಇಬ್ಬರ ಇರೋದು, ನೂರಾರು ಸಾವಿರಾರು ಜನ ಅಂತವ್ರೆ ತುಂಬಿಕೊಂಡಿದ್ದಾರೆ. ಅದೇ ಸಮಸ್ಯೆ ಆಗಿರೋದು. ಈಗ ನೀವು ವ್ಯವಹಾರ ಕಟ್ ಮಾಡ್ಕೊಂಡು ಬನ್ನಿ, ಅವನಿಗೆ ಬದುಕಲಿಕ್ಕೆ ಯಾವ ದುಡಿದೇ ತಿನ್ಬೇಕಾರೋ ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡಿ, ಬದುಕಬೇಕಾದ್ರೆ ಅವನು ಸ್ವತಃ ದುಡಿದು ತಿನ್ಬೇಕು ಅಂತ ವ್ಯವಸ್ಥೆ ಕ್ರಿಯೇಟ್ ಮಾಡಿ, ಫೋನ್ ಮೂಲಕ ಬ್ಲಾಕ್ ಮೇಲ್ ಮಾಡಿ ಅಥವಾ ಬೆದರಿಕೆ ಹಾಕಿ ಬದುಕುವುದಲ್ಲ, ವಸೂಲಿ ಮಾಡಿ ಹಪ್ತ ವಸೂಲಿ ಮಾಡಿ ಬದುಕುವುದಲ್ಲ. ಅವ್ರು ಯಾರು ಮಾಡ್ತಾ ಇದ್ದಾರೆ ಅಂತವರ ಇಲ್ಲಿ ಸಮಾಜ ದುಷ್ಕೃತ್ಯಗಳು ನಡೆಯುವುದು ಯಾವಾಗಲೂ ಯಾರು ದುಡಿದು ತಿಂತಾ ಇದ್ದಾನೆ ಅವನಿಂದ ಅಲ್ಲ. ಈ ದುಡಿಯದೆ ತಿನ್ನುವವರು, ಯಾರದೋ ಹಣವನ್ನು ಕಾಯ್ತಾ ಇರೋರು, ಯಾರದೋ ಗಂಟಿಗಾಗಿ ಕಾಯ್ತಾ ಇರೋರು, ಅವರಿಂದಾಗಿ ಇಂಥ ದುಷ್ಕರ್ಮ. ಆದ್ರಿಂದಾಗಿ ನೀವು ಅಂತ ಇದನ್ನು ಮಟ್ಟ ಹಾಕಬೇಕು. ನಾವು ಸಮಾಜದ ವಿಷಯಕ್ಕೆ ಬರೋದಾದ್ರೆ ಹೇಗೆ ಅಂದರೆ, ನಾವು ಈಗ ಇದನ್ನೇ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಮಂಗಳೂರು ಅವಮಾನಕ್ಕೀಡಾಗ್ತಾ ಇದೆ, ಅಥವಾ ನಾವು ಅಂದರೆ ಈ ಮಂಗಳೂರಿನಲ್ಲಿ ಸಾಮರಸ್ಯ ಇದೆ, ಮಂಗಳೂರಿನ ಜನರು ಪ್ರೀತಿಯಿಂದ ಬದುಕ್ತಾ ಇದ್ದಾರೆ. ನೀವು ಹೇಳಿದಾಗೆ ಕುದ್ರೋಳಿಯಲ್ಲಿ ಪ್ರೀತಿ ವಿಶ್ವಾಸ ಇದೆ, ಕುದ್ರೋಳಿ ಜನರಲ್ಲಿ. ನೀವು ಅಂದ್ರೆ ಶಕ್ತಿನಗರದಲ್ಲಿ ಪ್ರೀತಿ ವಿಶ್ವಾಸದಿಂದ ಬದುಕ್ತಾ ಇದ್ದಾರೆ. ನಾನು ಎರಡು ಹೆಸರು ಹೇಳಿದಂತ ಹಾಗೆ ಮಾತ್ರ ಕೆಲವು ಉದಾಹರಣೆಗೆ ಹೇಳಿದೆ. ಅಂದ್ರೆ ಅಂತ ಸಾಮರಸ್ಯ ಎಲ್ಲ ಕಡೆ ಇರುವಾಗ, ಅಥವಾ ಕಲ್ಲಡ್ಕದಲ್ಲಿ ಒಂದೆರಡು ಗಲಾಟೆ ನಡೆದ ಮಾತ್ರ ಕಲ್ಲಡ್ಕದಲ್ಲಿ ಅಂತದಿಲ್ಲ, ಅಲ್ಲಿ ಕೂಡ ಮುಸ್ಲಿಂ ಅಂಗಡಿಗಳಿದ್ದಾವೆ, ಹಿಂದೂ ಅಂಗಡಿಯಿಂದ ಇವರು ಸಾಮಾನು ತಗೊಳ್ತಾರೆ, ಇವರು ನಡೀತಾ ಇದೆ. ಹಾಗಿರುವಾಗಲೂ ಕೂಡ ನಮ್ಮ ಜಿಲ್ಲೆ, ನಮ್ಮ ನಗರವನ್ನ, ನಮ್ಮ ಪಟ್ಟಣವನ್ನ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಕಳಂಕಿತ ಎನ್ನುವ ದೃಷ್ಟಿಯಲ್ಲಿ ಬಿಂಬಿಸಲಾಗ್ತಾ ಇದೆ. ನೋಡಿ, ಅದು ಯಾಕೆ ಕಾರಣ ಆಯಿತು ಅಂತ ಹೇಳಿದ್ರೆ, ದಕ್ಷಿಣ ಕನ್ನಡ ಜಿಲ್ಲೆ ಅನ್ನೋದು ಶೈಕ್ಷಣಿಕ ಹಬ್. ಇಲ್ಲಿ ಹಲವಾರು ಶೈಕ್ಷಣಿಕ ಸಂಸ್ಥೆಗಳಿವೆ. ಇಲ್ಲಿ ಕಡಿಮೆ ಅಂದರೆ ಒಂದು 30-40 ಸಾವಿರ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣದಲ್ಲಿ ಪಡಿತಿರುವಂಥ ಜಿಲ್ಲೆ. ದೇಶದ ಎಲ್ಲ ರಾಜ್ಯಗಳ ವಿದ್ಯಾರ್ಥಿಗಳು ಇಲ್ಲಿ ಇದು ಮಾಡ್ತಾರೆ. ಅದರಿಂದ ಇಲ್ಲಿ ಚಿಕ್ಕ ಘಟನೆ ಆದರೂ ಸಹ ಅದು ರಾಷ್ಟ್ರವ್ಯಾಪಿ ಸುದ್ದಿ ಆಗುತ್ತೆ. ಇದೇ ಪರಿಸ್ಥಿತಿ ಬೇರೆ ಜಿಲ್ಲೆಗಳಲ್ಲಿ ಇಲ್ಲ ಅಂತ ನಾನು ಹೇಳಲ್ಲ, ಆದರೆ ಅದು ಸುದ್ದಿ ಆಗುವುದು ಕಡಿಮೆ. ಬಂದಾಗ ನಾವೆಲ್ಲರೂ ಕೂಡ ಅದನ್ನು ವಿರೋಧ ಮಾಡಿದ್ವಿ. ಬಟ್ ಇಂತಹ ನಾವು ಸ್ವಯಂ ನಿಯಂತ್ರಣ ಮಾಡ್ಕೊಳ್ಬೇಕು ಅಂತ. ನಮ್ಗೆ ಸಾಮಾಜಿಕ ಜವಾಬ್ದಾರಿ ಮಾಧ್ಯಮಗಳಿಗೆ ಜಾಸ್ತಿ ಇರುವುದರಿಂದ
ಅಂದ್ರೆ ಪ್ರಜಾಪ್ರಭುತ್ವ ವಿಷಯವನ್ನ ನಾಲ್ಕನ ಹೇಗಿದೆ ಅಂಗನ- ಹಾಗೆ ಅಂದ್ರೆ ನೋಡಿ ಇವತ್ತು ಬಶೀರ್ ಬದುಕುಳಿಯಲಿಲ್ಲ ಅನ್ನುವಂತ ಹೆಡ್ಡಿಂಗ್ ಅನ್ನು ಎಲ್ಲರೂ ಒಂದೇ ಹೆಡ್ಡಿಂಗ್ ಅನ್ನು ಕೊಟ್ಟಿದ್ದಾರೆ. ಬಶೀರ್ ಬದುಕುಳಿಯಬೇಕಿತ್ತು ಎಂಬ ಕಳಕಳಿ ಎಲ್ಲ ಮಾಧ್ಯಮಗಳಲ್ಲಿ ಇತ್ತು ಅನ್ನುವಂಥದ್ದು, ಎಲ್ಲರ ಮನಸ್ಸಿನಲ್ಲಿ ಇತ್ತು ಅನ್ನುವಂಥದ್ದು ಅದರ ಟೈಟಲ್ ತೋರಿಸ್ತಾ ಇದೆ. ಹೌದು, ಅಂದ್ರೆ ಎಲ್ಲ ರೈಡರು ಸೇಮ್ ಒಂದೇ ಇದನ್ನ ಬದುಕುಳಿಯಲಿಲ್ಲ ಅನ್ನುವಂಥ ಮಾತ್ರ ಬಂದು ಬರ್ತಾ ಇದೆ. ಅಂದ್ರೆ ಅಂಥದ್ದೇ ದೀಪಕ್ ವಿಷಯದಲ್ಲಿ ಯಾಕಾಗಲಿಲ್ಲ ಅಂತ. ದೀಪಕ್ ಸತ್ತಾಗ ಪರ್ಟಿಕ್ಯುಲರ್ ಕೆಲವು ಟೈಟಲ್ ಗಡೆ ನಿಮಗೆ ಮಾಧ್ಯಮಗಳೆಲ್ಲ ಪ್ರಚೋದಿಸ್ತಾ ಹಿಂದೂ ಕಾರ್ಯಕರ್ತನ ಹತ್ಯೆ ಅಂತ ಮುಗಿದೋಯ್ತು. ಅದು ಬೇಕಿತ್ತ ಅಂದ್ರೆ ಎಲ್ಲಿ ಆಕ್ಚುಲಿ ನೀವು ದೀಪಕ್ ಎಂಬ ವ್ಯಕ್ತಿ ದೀಪಕ್ ಕೊಲೆಯಾಗಿದ್ದಾನೆ ಅಂತ ಬರೆದ್ರು ಸಾಕಿತ್ತು ಅಲ್ಲಿ. ಹೌದು, ಕೇವಲ ಒಬ್ಬ ಯುವಕರನ್ನ ದುಷ್ಕರ್ಮಿಗಳ ಗುಂಪು ಹತ್ಯೆ ಮಾಡಿದೆ ಅನ್ನೋದು ಸಾಕಿತ್ತು. ಅದಕ್ಕೆ ಹಿಂದೂ ಅನ್ನುವ ವಿಶೇಷಣ ಸೇರಿಸಿ ಅದರ ಕೊಲೆಯ ಭೀಕರತೆಯನ್ನು ಹೆಡ್ಡಿಂಗ್ ಅಲ್ಲಿ ತಂದು ನಿಮ್ಗೊಂದು ಸಣ್ಣ ಹಿಂದೂ ಅಂತ ಕೊಟ್ಟ ಅಂದ್ರೆ ಇಲ್ಲಿ ಹಿಂದೂ ಅಂತ ಬರ್ದಿದ್ದಾರೆ ಅಂದ್ರೆ ಕೊಂದವರು ಮುಸ್ಲಿಮರು ಅನ್ನೋದನ್ನು ಸ್ಪಷ್ಟಪಡಿಸಲಿಕ್ಕೆ ಹೊರಟಿದ್ದೀರಿ ಅಲ್ಲಿ. ಹೌದು, ಅಂದ್ರೆ ಮಾಧ್ಯಮದವರು ಅದನ್ನು ಸ್ಪಷ್ಟವಾಗಿ ಹೇಳಿಕ್ಕೆ ಹೊರಟಿದ್ದಾರೆ. ಮುಸ್ಲಿಮರು ನೀವು ಅಂದ್ರೆ ಇನ್ನೊಂದು ಸಮುದಾಯವೇ ಇದನ್ನು ಮಾಡಿದೆ ಅನ್ನೋದನ್ನು ಜನರಿಗೆ ತಿಳಿಸ್ಲಿಕ್ಕೆ ಹೋಗಿದ್ರಿ. ಪೊಲೀಸರು ಹೇಳುವುದಕ್ಕಿಂತ ಮೊದಲು ಅದನ್ನು ಹೋಟ್ಲೆ ಮಾಡಬಹುದಿತ್ತು, ಆದ್ರೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅವರು ಅಂತ ಅವರ ಪರಿಸ್ಥಿತಿ ಜನರ ಮನಸ್ಸನ್ನು ಮಿಡಿಯಿತು. ಅದರಲ್ಲಿ ಜಾತಿ ಧರ್ಮ ಇದು ಯಾವುದು ಬರುವುದಿಲ್ಲ. ಜನರ ಮನಸ್ಸಿಗೆ ಯಾವಾಗ ನಾಡ್ತದೆ ಅಂತ ಹೇಳಿದ್ರೆ ಈ ಸಮಾಜವನ್ನು ಪ್ರೀತಿಸುವಂಥ ಜನರಿದ್ದಾರೆ, ಅದು 98-99% ನಿಮಗೆ ಸಮಾಜವನ್ನು ದ್ವೇಷಿಸುವಂಥ ಜನ ಇರೋದು ಕೇವಲ 1% 2% ಅಷ್ಟೇ. ಆ 98% ಜನರ ಮನಸ್ಸಿಗೆ ಯಾವಾಗ ಘಾಸಿ ಆಯಿತು ಅದು ಈ ರೀತಿಯಾಗಿ 90% ಸಮಾಜವನ್ನು ಪ್ರೀತಿಸುವವರು, ಸೌಹಾರ್ದದಿಂದ ಬದುಕಿರುವವರು ಅಥವಾ ಅಂದ್ರೆ ಒಬ್ಬರು ಪ್ರೀತಿಯಿಂದ ಇರುವವರು ಬಹಳ 99% ಇದ್ದಾರೆ. ಬಟ್ ದುರದೃಷ್ಟವಶಾತ್ 1% ಜನ ಏನಿದ್ದಾರೆ ಮಾಡ್ತಾರೆ, ವಿಜೃಂಭಿಸ್ತಾರೆ. ಇದು ನಮ್ಮದು ಸಮಾಜ ದುರಂತ. ಆ ವಿಜೃಂಭಿಸುವ 1% ಜನವನ್ನ ನಿಯಂತ್ರಿಸುವಂತ ಕೆಲಸವನ್ನ ಸಮಾಜ ಮಾಡಬೇಕು ಅಂತ ಹೇಳಿ ಸಮಾಜ ಅಂತ ಹೇಳಿ ಈ 99% ಏನಿದ್ದಾರೆ ಅವರು ಸೈಲೆಂಟ್ ಆಗಿರೋದ್ರಿಂದ ಅಂದ್ರೆ ಇವರನ್ನ ಹದ್ದು ಬಸ್ನಲ್ಲಿ ಇಡುವ ಕೆಲಸ ಅಂದ್ರೆ ಅವರನ್ನು ನಿಯಂತ್ರಿಸುವ ಕೆಲಸ 99% ಜನ ಮಾಡೋದಿಲ್ಲ. ಅಂದ್ರೆ ನಾವು ಮಾಡುವುದಿಲ್ಲ ಅಂದ್ರೆ 99ರಲ್ಲಿ ನಾವು ಕೂಡ ಬಂದಿರ್ತೇವೆ. ನಾವು ಒಬ್ಬ ತಪ್ಪು ಮಾಡಿದಾನಂತ ಹೇಳಿದ ಕೂಡಲೇ ನಾವು ಅದನ್ನು ಪಾಯಿಂಟ್ ಔಟ್ ಮಾಡ್ಲಿಕ್ಕೆ ಹೋಗುದಿಲ್ಲ. ನಮಗೆ ಯಾಕೆ ಸಾಧ್ಯತೆ ಇತ್ತು, ಯಾಕಂದ್ರೆ ಅವನು ಹಿಂದೂ ಸಂಘಟನೆ ಕಾರ್ಯಕರ್ತ ಅಂತ ಹೇಳಿ ಜಗಜ್ಜಾಹೀರಾಗ್ತಾ ಇತ್ತು. ಇಲ್ಲಿ ಬಶೀರ್ ಯಾವುದೇ ಸಂಘಟನೆಯಲ್ಲಿ ಒಳಗೊಂಡಿರ್ಲಿಲ್ಲ, ಆದ್ರೆ ದೀಪಕ್ ಆಗಿರ್ಲಿಲ್ಲ. ಅವರು ಒಂದು ಸಂಘ ಪರಿವಾರದ ಕಾರ್ಯಕರ್ತನಾಗಿದ್ದ. ಒಬ್ಬ ಮುಸ್ಲಿಂ ವ್ಯಕ್ತಿಯ ಅಂಗಡಿಯಲ್ಲಿ ಅವರ ಒಟ್ಟಿಗೆ ಮನೆ ಮಗನಂತೆ ಕೆಲಸ ಮಾಡ್ತಿದ್ರು ಸಹ, ಆದ್ರೆ ಅವರು ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ರು. ಆದ್ರಿಂದಾಗಿ ಅದಕ್ಕೆ ಮತ್ತೊಂದು ಬಣ್ಣ ಬರ್ತಾ ಇತ್ತು. ಆರೋಪಿಗಳನ್ನು ಅಷ್ಟು ಕ್ಷಿಪ್ರವಾಗಿ ಪೊಲೀಸರಿಗೆ ಬಂಧಿಸಲಿಕ್ಕೆ ಸಾಧ್ಯ ಆದದ್ದು ಮಜೀದ್ ಅವರ ಕೊಟ್ಟ ಇನ್ಫಾರ್ಮೇಶನ್ ಮತ್ತು ಅವರು ಹೊಡೆದ ಅಂದ್ರೆ ಇದ್ರು ಅಂದ್ರೆ ಏನೋ ಗಾಯಗಳಾಗಿ ಅಥವಾ ಆಗಿ ಬದುಕಿರೋ ಸಾಧ್ಯತೆ ಇತ್ತು ಅಂತ ಮಜೀದ್ ಪ್ರಯತ್ನ ಮಾಡಿದ್ದಾರೆ ಇಲ್ಲಿ ಶೇಖರ್ ಪ್ರಯತ್ನ ಮಾಡಿದ್ದಾರೆ ಅನ್ನೋದನ್ನು ನಿರ್ಲಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಮಜೀದ್ ಪ್ರಯತ್ನ ಮಾಡಿದ್ದನ್ನು ನಿರ್ಲಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ನೀವು ಪ್ರತಿಯೊಂದು ಸಂದರ್ಭದಲ್ಲಿ ನೋಡಿ, ಈ ಹಿಂದೂಗಳಿಗೆ ಏನಾದ್ರು ತೊಂದರೆ ಆದರೆ ಇಮಿಡಿಯೇಟ್ ಸಹಾಯಕ್ಕೆ ಬರುವುದು ಅಲ್ಪಸಂಖ್ಯಾತರಿಗೆ, ಮುಸ್ಲಿಮರಿಗೆ. ಅದೇ ರೀತಿ ಮುಸ್ಲಿಮರಿಗೆ ಏನಾದರೂ ತೊಂದರೆ ಆದರೆ ಆ ಕ್ಷಣದಲ್ಲಿ ಬರೋದು ಹಿಂದೂಗಳೇ. ಅದು ಏನೋ ಒಂದು ಬಾಂಧವ್ಯ ಇದ್ದೇ ಇದೆ. ಹಸನಬ್ ಅಂತ ಇದ್ದಾರೆ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಅವರಿಗೆ ಸಿಕ್ಕಿತ್ತು. ಯಾಕಂತ ಹೇಳಿ ಚಾರ್ಮಾಡಿ ಘಾಟಿಯಲ್ಲಿ ಬಿದ್ದಂತ ಯಾವುದೇ ವೆಹಿಕಲ್ಗಳನ್ನ ಅದರಲ್ಲಿ ಸಿಲುಕಿಕೊಂಡವರನ್ನ ರಕ್ಷಿಸುವ ಜವಾಬ್ದಾರಿಯನ್ನು ಅವ್ರು ತಗೊಳ್ತಾರೆ. ಯಾಕಂದ್ರೆ ಅವರ ಹೋಟ್ಲ್ ಬಾಗಿಲಲ್ಲಿ ಯಾವತ್ತೂ ಒಂದು 10-20 ಲಾರಿಗಳು ನಿಂತಿರ್ತದೆ ತಿಂಡಿಗೆ ಅದಕ್ಕೆ ಊಟಕ್ಕೆ ಅಂತ ಬಂದವರು. ಅವರನ್ನೆಲ್ಲ ಹಾಕೊಂಡು ಅವರ ಕಾರಲ್ಲಿ ಹಾಕೊಂಡು ಹೋಗಿ ಅವ್ರನ್ನ ಎತ್ತಿ ಬಂದು ಹಾಸ್ಪಿಟ್ಲಿಗೆ ಮುಟ್ಟಿಸುವುದು. ಇಲ್ಲಿ ಬೆಳ್ತಂಗಡಿ ಆಸ್ಪತ್ರೆ ಬೇಕಿಂತಂದ್ರೆ ಹೆಚ್ಚಿನ ಚಿಕಿತ್ಸೆ ಬೇಕು ಅಂತಂದ್ರೆ ಮಂಗಳೂರು ಕರ್ಕೊಂಡು ಬರುವಂಥದ್ದು ಎಲ್ಲವನ್ನು ಅವ್ರು ಮಾಡ್ತಾ ಇದ್ರು. ಇವತ್ತು ಸಹ ಕಾಯಕದಲ್ಲಿ ಅವರಿದ್ದಾರೆ. ಆ ಕಾಯಕಕ್ಕಾಗಿ ಅವರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಆಯ್ತಾ, ಈ ರೀತಿಯಾಗಿ ಕೆಲವರು ಇದ್ದಾರೆ. ಬಶೀರ್ ಹತ್ಯೆಯ ಬಳಿಕ ಸಮಾಜದ ಸ್ವಾಸ್ಥ್ಯ ಕೆಡದಂತೆ ಅವರ ಮನೆಯವರು ಮತ್ತು ಮುಸ್ಲಿಂ ಮುಖಂಡರು ಬಹಳ ಒಂದು ಪ್ರಯತ್ನವನ್ನು ಮಾಡಿದರು. ಅಂದರೆ ಕಣ್ಣಿಗೆ ಕಣ್ಣಲ್ಲ, ರಕ್ತಕ್ಕೆ ರಕ್ತವಲ್ಲ ಎಂಬ ಸಂದೇಶವನ್ನು ಸ್ಪಷ್ಟವಾಗಿ ಸಾರಿದರು. ಅಂದರೆ ಅವರು ಯಾವುದೇ ಸಂಘಟನೆಯಲ್ಲಿ ಇರದೇ ಇರೋದ್ರಿಂದ ಇಂಥದ್ದೊಂದು ಸಾಧ್ಯ ಆಯಿತು ಅಂತ ಅನಿಸ್ತದೆ. ಏನು ಹೇಳ್ತೀರಿ ಸರ್? ಖಂಡಿತವಾಗಿ ಬಶೀರ್ ಅವರು ಒಂದು ಹಿಂದೂ ಬಾಹುಳ್ಯದ ಪ್ರದೇಶದಲ್ಲಿ ವಾಸವಾಗಿದ್ದರು. ಅಲ್ಲಿ ಹಿಂದೂಗಳಿಗೆ ಅವರ ಮೇಲೆ ಒಳ್ಳೆಯ ಅಭಿಪ್ರಾಯ ಇತ್ತು. ಕಷ್ಟಜೀವಿ, ಶ್ರಮಜೀವಿ ಅಂತ ಭಾವನೆ ಇತ್ತು. ಅವರು ವಿದೇಶದಲ್ಲಿದ್ದಾಗಲೂ ಅವರೊಟ್ಟಿಗೆ
ಹಿಂದೂಗಳು ಕೆಲಸ ಮಾಡ್ತಾ ಇದ್ರು. ಅಂದರೆ ಮಂಗಳೂರಿನ ಕೆಲವರನ್ನ ಅವರು ಕರ್ಕೊಂಡೋಗಿದ್ರು ಅಥವಾ ಅವ್ರ ಜೊತೆಲಿದ್ದವರು ಅವರು ತಮ್ಮದೇ ರೂಮ್ನಲ್ಲಿ ಇಟ್ಟುಕೊಂಡು ಪ್ರಭಾಕರ್ ಅಂತ ಒಬ್ಬರು ಇದು ಕೊಟ್ಟಿದ್ದಾರೆ ತಮ್ಮದೇ. ಮತ್ತೆ ತನಗೆ ಹಣಕಾಸಿನ ಸಮಸ್ಯೆ ಆದಾಗ ಹಣಕಾಸಿನ ಸಹಾಯವನ್ನು ಕೂಡ ಅವರು ಮಾಡಿದ್ದಾರೆ ಅನ್ನೋ ನೆನಪನ್ನ ಪ್ರಭಾಕರ್ ಮಾಡ್ಕೊಂಡಿದ್ದಾರೆ. ಆದ್ರಿಂದಾಗಿ ಅವರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಜನರಿಗೆ ಬಶೀರ್ ಅವರ ವ್ಯಕ್ತಿತ್ವ ಎಂತದ್ದು ಅಂತ. ಆ ವ್ಯಕ್ತಿತ್ವಕ್ಕೆ ಚ್ಯುತಿ ಬರಬಾರ್ದು. ಆ ಕಾರಣಕ್ಕಾಗಿ ಅವರ ಮನೆಯವರು ಎಷ್ಟು ಸಂಯಮವನ್ನು ವರ್ತಿಸಿದ್ದಾರೆ, ಅವರ ಸ್ನೇಹಿತರು ಅಷ್ಟೇ ಸಂಯಮವನ್ನು ವರ್ತಿಸಿದರು. ಆ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗಬಾರ್ದು. ಒಬ್ಬರ ಅಂತಿಮ ವಿಧಿವಿಧಾನದ ಸಂದರ್ಭದಲ್ಲಿ, ಅಂತಿಮ ಸಂಸ್ಕಾರದ ಸಂದರ್ಭದಲ್ಲಿ ಆ ವ್ಯಕ್ತಿಯ ವ್ಯಕ್ತಿತ್ವ ಅನಾವರಣಗೊಳ್ಳುತ್ತದೆ. ಅದು ಬಶೀರ್ ಅವರ ವಿಚಾರದಲ್ಲಿ ಆಯಿತು. ಇಲ್ಲದೆ ಅಷ್ಟು ಸಾವಿರ ಸಂಖ್ಯೆಯಲ್ಲಿ ಜನ ಬಂದರು, ಯಾವುದೇ ರೀತಿಯ ತೊಡಕುಗಳು ಉಂಟಾಗದೆ ಸಾಂಗವಾಗಿ ಪ್ರತಿಯೊಬ್ಬರಿಗೂ ದರ್ಶನ ಭಾಗ್ಯ ಸಿಕ್ಕಿದ್ದು, ಯಾರಲ್ಲೂ ಅಪಸ್ವರ ಇಲ್ಲದ್ದು. ಅಂದ್ರೆ ಇಲ್ಲಿ ಅಂದ್ರೆ ಸಾವಿರಾರು ಅಂತ ಹೇಳುವಾಗ ನಾವು ಸ್ಪಷ್ಟವಾಗಿ ಇಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರೂ ಬಂದಿದ್ದಾರೆ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಅಂದ್ರೆ ಇಲ್ಲಿ ನಾವು ಸಾವಿರಾರು ಅಂತ ಹೇಳುವಾಗ ಎಲ್ಲರಿಗೂ ಅದು ಮಾತ್ರ ನಾವು ಅನ್ವಯಿಸಲಿಕ್ಕೆ ಆಗುದಿಲ್ಲ. ಎಲ್ಲರೂ ಬಂದಿದ್ದಾರೆ, ಯಾರು ಬಾರದೆ. ಸಾಮಾನ್ಯ ವ್ಯಕ್ತಿ ಅಂದ್ರೆ ಬಶೀರ್ ನಾವು ಒಬ್ಬ ರಾಜಕಾರಣಿಯೋ ಅಥವಾ ಒಬ್ಬ ಸೆಲೆಬ್ರಿಟಿ ಅಂತದ್ದೇನೋ ಅಲ್ವಲ್ಲ, ಬಟ್ ಬಶೀರ್ನ ವ್ಯಕ್ತಿತ್ವ ಎಂತದ್ದು ಅಂತ ಹುಡುಕುವ ಪ್ರಯತ್ನ ಈ ಪ್ರಭಾಕರ್ ಅನ್ನುವರು ಅಥವಾ ಬೇರೆ ಒಂದಿಷ್ಟು ಜನರು ಅವರ ಒಡನಾಡಿಗಳು ಅವರನ್ನು ಮಾತನಾಡುವ ಪ್ರಯತ್ನ ಆಗ ನಡೀತು. ಹೌದು. ಸೊ ಅದು ಬಶೀರ್ ವ್ಯಕ್ತಿತ್ವವನ್ನು ತೋರಿಸಲಿಕ್ಕೆ ಆರಂಭವಾಯಿತು. ಅದರಿಂದಾಗಿ ಅವರ ವ್ಯಕ್ತಿತ್ವಕ್ಕೆ ಯಾವುದೇ ಕಳಂಕ ಬರಬಾರದು. ಅವರು ಅಗಲಿದ ಮೇಲು ಎನ್ನುವ ಕಾರಣಕ್ಕಾಗಿ ಅವರ ಮನೆ ಮಂದಿ ಆಗಲಿ ಅವರ ಸ್ನೇಹಿತರಾಗಿ ಆ ಸಂಯಮ ತಗೊಂಡದ್ದು ಅದು ಇತರರಿಗೆ ಮೇಲ್ಪಂತೆ ಆಗಿದೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಇಲ್ಲಿ ನಾವು ಅತ್ಯಂತ ಈಗ ಅಂದ್ರೆ ಉಗ್ರ ಮಾತುಗಳನ್ನು ಆಡುವಂತಹ ಪ್ರತಾಪ್ ಸಿಂಹ ಅವರು ಹೇಳ್ತಾ ಇದ್ದಾರೆ, ಅಂದ್ರೆ ಇದು ಕಣ್ಣಿಗೆ ಕಣ್ಣು ಪರಿಹಾರ ಅಲ್ಲ ಅಂತ. ಅಂದ್ರೆ ಇವತ್ತು ಅವರು ಅಂದ್ರೆ ಅವರೂ ಕೂಡ ಈಗ ಅಂದ್ರೆ ಯಾವಾಗ ಈ ಘಟನೆ ಅಂದ್ರೆ ದೀಪಕ್ ರಾವ್ ನಂತರ ಬಶೀರ್ ಮತ್ತು ಮುಬಶೀರ್ ಪರಿಸ್ಥಿತಿ ಪಾಪ ಸಾಧಾರಣವಾಗಿದೆ, ಅಂದರೆ ಅವರು ಸುಧಾರಿಸುವ ಸ್ಥಿತಿಯಲ್ಲಿದ್ದಾರೆ. ಬಟ್ ಬಶೀರ್ ಆದ ನಂತರ ಅಂತ ಉಗ್ರ ಒಂದೊಂದು ಕಡೆ ಇವರು ಕೂಡ ನಿಮ್ಮ ಯಾರು ಪ್ರಮೋದ್ ಮುತಾಲಿಕ್ ಕೂಡ ಹೇಳ್ತಾ ಇದ್ದಾರೆ, ಈ ಶಾಂತಿ ಸುವ್ಯವಸ್ಥೆ ಕಾಪಾಡೋ ದಿಸೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೇಜಾವರ ಶ್ರೀ ವೀರೇಂದ್ರ ಹೆಗಡೆಯವರು ಮುಂದಾಳತ್ವವನ್ನು ವಹಿಸಬೇಕು, ಅಂದರೆ ಹಿಂದೂ ಮುಸ್ಲಿಮರನ್ನ ಒಟ್ಟಿಗೆ ಕೂರಿಸಿ ಮಾತಾಡಬೇಕು ಅನ್ನುವಂಥ ಮಾತನ್ನ, ಅಂದ್ರೆ ಇವರು ಕೂಡ ಸಾಮರಸ್ಯದ ಮಾತುಗಳನ್ನು ಇವತ್ತು ಆಡ್ತಾ ಇದ್ದಾರೆ. ಸಾಮಾನ್ಯ ಪ್ರತಾಪ್ ಸಿಂಹ ಮತ್ತು ಮುತಾಲಿಕ್ ಏನು ಇದ್ದಾರೆ ಅವರು ಮಾಡಿಕೊಂಡ ಮನವಿ ಅಂದ್ರೆ ಅವರ ಬದಲಾದ ಮನಸ್ಥಿತಿಯನ್ನು ತೋರಿಸ್ತಾ ಇದೆ. ಬದಲಾದ ಮನಸ್ಥಿತಿ ಯಾಕೆ ಅಂತ ಹೇಳಿದ್ರೆ ಬಶೀರ್ ಅಂತಂದು ಅಮಾಯಕರನ್ನ ಕೇವಲ ಒಂದು ದ್ವೇಷಕ್ಕಾಗಿ, ಕೋಮು ದ್ವೇಷಕ್ಕಾಗಿ ಕೊಲ್ಲುವಂತದ್ದು ನಡಿಬಾರ್ದು. ಅಂದ್ರೆ ಅಂತವರು ಬದಲಾಗಿದ್ದಾರೆ ಅಂತ ಹೇಳಿದ್ರೆ ನಾವು ಕೂಡ ಬದಲಾಗಬೇಕು, ನಮ್ಮ ಸಮಾಜ ಕೂಡ ಬದಲಾಗಬೇಕು, ಅವರ ಹಿಂದೆ ಇದ್ದವರು ಕೂಡ ಬದಲಾಗಬೇಕು ಅನ್ನುವಂಥದ್ದು. ಸೊ ಅಂದ್ರೆ ಸಾಮರಸ್ಯ ಬದುಕಿದೆ. ನಾವು ಯಾವತ್ತೂ ಕೂಡ ಹೇಳಿಲ್ಲ ಸಾಮರಸ್ಯದಲ್ಲಿ ಇರಿ ಅಂತ, ಸಾಮರಸ್ಯದಲ್ಲೇ ಇದ್ದೀರಿ. ಆದರೆ ಒಂದೆರಡು ಜನರು ಕೆಡಿಸುವ ಈ ಸಾಮರಸ್ಯ ಕೆಡಿಸುವ ಪ್ರಕ್ರಿಯೆಗೆ ತಲೆ ಬಾಗಬೇಡಿ, ಅವರಿಗೆ ಬುದ್ಧಿ ಕಲಿಸುವ